ಸಹ್ಯಾದ್ರಿ ಕಾಲೇಜಿನಲ್ಲಿರುವ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ನವದೆಹಲಿಯಿಂದ ಎಲ್ಲಾ ಇಂಜಿನಿಯರಿಂಗ್ ವಿಭಾಗಗಳಿಗೆ ಮಾನ್ಯತೆಯನ್ನ ನೀಡಲಾಗಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಶ್ರೀನಿವಾಸ್ ರಾವ್ ಮಾಹಿತಿಯನ್ನ ನೀಡಿದರು. ಸಹ್ಯಾದ್ರಿ ಇಂಜಿನಿಯರ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಈ 5 ಬ್ರಾಂಚ್ಗಳಿಗೆ ಎನ್ಪಿಎ ವತಿಯಿಂದ 3 ವರ್ಷಗಳ ಅಕ್ರೆಡಿಟೇಷನ್ ದೊರೆಯುವ ಮೂಲಕ ಸಹ್ಯಾದ್ರಿ ಕಾಲೇಜು ಮತ್ತೊಂದು ಗರಿಯನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ಇದರ ಜೊತೆಗೆ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಸಿಗುತ್ತದೆ ಎಂದು ಮಾಹಿತಿಯನ್ನ ನೀಡಿದರು. 5 ಬ್ರಾಂಚ್ಗೆ ಅಪ್ಲೈ ಮಾಡಿದ್ವಿ. ಇಂಜಿನಿಯರಿಂಗ್ ನಮ್ಮದು ಇರೋದೇ 5 ಬ್ರಾಂಚು. ಆ 5 ಬ್ರಾಂಚ್ಗೆ ಮಾನ್ಯತೆ ಸಿಕ್ಕಿದೆ. ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಸೊ ಈ 5 ಬ್ರಾಂಚ್ಗಳಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಇದೊಂದು ಭಾಳ ಸಂತೋಷದ ವಿಷಯ. ಇದು ಈಗ ಸರ್ಟಿಫಿಕೇಟ್ ಬಂದಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಒಂದು ಆಶ್ವಾಸನೆ ಏನಂದರೆ ಈ ಕಾಲೇಜಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆ. ಇಂಡಸ್ಟ್ರೀಸ್ಗಳಿಗೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಬರೋರಿಗೂ ಒಂದು ಆಶ್ವಾಸನೆ ಏನಂತಂದರೆ ಇಲ್ಲಿಂದ ಹೊರಬಂದುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವಿದ್ಯಾರ್ಜನೆ ಆಗಿದೆ ಅಂತ ಒಂದು ಕ್ವಾಲಿಟಿ ಪ್ರೋಸೆಸ್ ಮುದ್ರೆ ಕೊಟ್ಟ ಹಾಗೆ ಒಂದು ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಔಟ್ಪುಟ್ ಬೇಸ್ಡ್ ಎಜುಕೇಷನ್ ಅಂತ ಈಗ ಏನು ನಡೀತಾ ಇದೆ ಅದ್ರ ಬಗ್ಗೆ ಅವರು ತಪಾಸಣೆ ಮಾಡಿ ಕೊಟ್ಟಿರುವಂಥ ಒಂದು ಮಾನ್ಯತೆ. ನಂತರ ಪ್ರೊಫೆಸರ್ ರಾಜೇಶ್ ಮಾತನಾಡಿ ಎನ್ಪಿಎ ಅಕ್ರೆಡಿಟೇಷನ್ ಪ್ರಯೋಜನಗಳ ಕುರಿತು ಮಾಹಿತಿಯನ್ನ ನೀಡಿದರು. ಔಟ್ಕಮ್ ಬೇಸ್ಡ್ ಎಜುಕೇಷನ್ ಎಂದರೆ ವಿದ್ಯಾರ್ಥಿಯ ಒಟ್ಟು ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ಕೊಡುವಂತಹ ಎಜುಕೇಷನ್ ಟೀಚಿಂಗ್ ಲರ್ನಿಂಗ್ ಕ್ರಮ. ಎನ್ಪಿಎ ಅಕ್ರೆಡಿಟೇಷನ್ ಆಗಿರುವ ಸಂಸ್ಥೆಯಿಂದ ವಿದ್ಯಾರ್ಹತೆ ಪಡೆದು ಹೊರಬರುವ ವಿದ್ಯಾರ್ಥಿಯ ಡಿಗ್ರಿ ಪ್ರಪಂಚದಾದ್ಯಂತ ಮಾನ್ಯತೆಯನ್ನ ಪಡೆದಿರುತ್ತದೆ. ಶ್ರೇಷ್ಠ ಕಂಪನಿಗಳಲ್ಲಿ ಉದ್ಯೋಗಾವಕಾಶಕ್ಕೆ ಮೊದಲು ಆದ್ಯತೆ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದರಿಂದ ವಿದ್ಯಾರ್ಥಿಗಳಿಗೂ ತಮ್ಮ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ ಎಂದು ಎನ್ಪಿಎ ಕುರಿತಾದಂತಹ ಮಾಹಿತಿಯನ್ನ ನೀಡಿದರು. The Government of India is a signed agreement with the Washington Accord and then commitment to that our engineering college quality also will meet to the world standard. So according to the signatory, so we are the AICTE constitute National Board of Accreditation, an autonomous body to monitor the quality of technical education. So once we signatory, we have to follow the outcome-based education, what we call generally OBE process. What is actually OBE process? It's different from the conventional engineering classes from teacher. It's a frequently. For example, each subject is divided into different modules. Each once the module completed, we are expecting the student learn certain component, what we call as course outcome. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ರವಿಚಂದ್ರ, ಡಾಕ್ಟರ್ ಶಮಂತ್ರೈ, ಎಸ್ಎಸ್ ಬಾಲಕೃಷ್ಣ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.